ಪ್ರಪಂಚದ 88% ಕೇಸರಿ ಇರಾನ್ ದೇಶದಲ್ಲಿ ಬೆಳೆಯುತ್ತದೆ. ಲೋಕದ ರಫ್ತು ಮಾರುಕಟ್ಟೆಯಲ್ಲಿ ಅದರ ಪಾಲು ಮುಕ್ಕಾಲು ಪಾಲು. ಇರಾನಿನಲ್ಲಿ ಪ್ರತಿ ವರ್ಷ 190 ಟನ್ ಕೇಸರಿ ಬೆಳೆಯುತ್ತಾರೆ. ಅತಿ ಸೂಕ್ಷ್ಮ ಮತ್ತು ಹೆಚ್ಚು ದುಡಿಮೆ ಬಯಸುವ ಬೆಳೆ ಇದು. ಇದು ಕ್ರೋಕಸ್ ಸಟಿವಸ್ ಹೂವಿನ ಕೇಸರವಾಗಿದೆ. ತುಂಬ ಹಗುರವಾದುದರಿಂದ ಬೆಲೆ ಹೆಚ್ಚು. ಪರಿಮಳ ಮತ್ತು ಬಣ್ಣಕ್ಕೆ ಹಲವು ಆಹಾರಗಳಲ್ಲಿ ಇದನ್ನು ಬಳಸುತ್ತಾರೆ. ನಿಜವಾದುದು ಬಳಸಿದಲ್ಲಿ ಆಹಾರದ ಬೆಲೆ ಹೆಚ್ಚು ಇರುತ್ತದೆ. ಇದನ್ನು ಇಂಗ್ಲಿಷಿನ ಸ್ಯಾಫ್ರಾನ್ ಎನ್ನುವರು. ಭಾರತದ ಕೇಸರಿಯಲ್ಲಿ 90% ಕಾಶ್ಮೀರದಲ್ಲಿ ಬೆಳೆಯುತ್ತದೆ. ಭಾರತವು ವಾರ್ಷಿಕ 7 ಟನ್ ಬೆಳೆ ತೆಗೆಯುತ್ತದೆ. ಒಂದಷ್ಟು ಕೇಸರಿ ಬೆಳೆಯುವ ಇತರೆ ದೇಶಗಳೆಂದರೆ ಗ್ರೀಸ್, ಮೊರಾಕೊ, ಸ್ಪೇನ್, ಅಫ್ಘಾನಿಸ್ತಾನ ಇತ್ಯಾದಿ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಇರಾನ್. ನನ್ನ ಆಯ್ಕೆ ಆಶೀರ್ವಾದ. ಆಶೀರ್ವಾದ 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 ಆಶೀರ್ವಾದ. ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ.